ಬಾವಿಯೊಳಗೆ ಸಿಲುಕಿ ಮೇಲೆ ಬರಲಾಗದೆ ಒದ್ದಾಡ್ತಾ ಇದ್ದ ಕೂಲಿ ಕಾರ್ಮಿಕನನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ ಘಟನೆ ಉಡುಪಿಯಲ್ಲಿ ನಡೆದಿದೆ. ನಗರದ ಪುತ್ತೂರಿನಲ್ಲಿರುವ ಜಸಿಂತಾ ಮಾಟೀಸ್ ಅವರ ಮನೆಯ ಬಾವಿಯ ಕಸ ತೆಗೆಯಲು ಕೂಲಿ ಕಾರ್ಮಿಕರು ಬಾವಿಗೆ ಇಳಿದಿದ್ರು. ಆದರೆ ಬಾವಿಯೊಳಗೆ ಕಸ ತೆರವುಗೊಳಿಸ್ತಾ ಇದ್ದ ಆತನಿಗೆ ಆಯಾಸಗೊಂಡ ಮೇಲೆ ಬರಲಾರದೆ ಬಾವಿಯಲ್ಲಿ ಒದ್ದಾಡ್ತಾ ಇದ್ರು. ಮನೆಯವರು ಕೂಡಲೇ ಅಗ್ನಿಶಾಮಕ ದಳದವರಿಗೆ ವಿಷಯ ತಿಳಿಸಿದ್ದು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಕಾರ್ಮಿಕನನ್ನ ಹಗ್ಗ ಕಟ್ಟಿ ಮೇಲಕ್ಕೆ ಎತ್ತಿದ್ದಾರೆ.